ಉರ್ವ ಮಾರಿಯಮ್ಮ ದೇವಸ್ಥಾನ 700 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ದೇವಸ್ಥಾನದಲ್ಲಿ ಇದೀಗ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆಯ ಸಂಭ್ರಮ. ಈ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ರೀತಿಯ ಪೂಜೆಗಳು ನೆರವೇರ್ತಾ ಇದೆ. ದೇವಿಗೆ ಮುಂಜಾನೆಯಿಂದಲೇ ಸರ್ವಾಲಂಕಾರ ಪೂಜೆ, ಮಹಾಪೂಜೆ ಮತ್ತು ಮಹಾರಂಗ ಪೂಜೆಗಳು ನಡೆಯಿತು. ನಂತರ ಕೋಡಿಕಲ್ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರ ಪೌರೋಹಿತ್ಯದಲ್ಲಿ ಹಾಲು ಉಕ್ಕಿಸುವ ಪೂಜೆಯು ನೆರವೇರಿತು. ಈ ಸಂದರ್ಭ ಭಕ್ತ ಸಮೂಹ ಈ ದೃಶ್ಯವನ್ನ ಕಣ್ತುಂಬಿಕೊಂಡಿತು. ಈ ಸಂದರ್ಭ ಮಂಗಳೂರು ಏಳುಪಟ್ಟ ಮೊಗವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಯಶವಂತ್ ಪಿ ಮೆಂಡನ್ ಬೋಳೂರು, ಆಡಳಿತ ಮುಕ್ತೇಸರ ಹರಿಶ್ಚಂದ್ರ ಕರ್ಕೇರ ಮತ್ತು ದೇವಾಲಯದ ಮುಕ್ತೇಸರರು ಈ ಸಂದರ್ಭ ಉಪಸ್ಥಿತರಿದ್ದರು.